ಯುವರತ್ನದಲ್ಲಿ ಬೆಲ್ಲು ಹೊಡಿತಿದ್ದ ತಾತನಿಗೆ 3 ಕೋಟಿಯ ಮನೆ ಕಟ್ಟಿಕೊಟ್ಟ ಅಪ್ಪು ಸರ್. ಅಪ್ಪು ಸರ್ ಕಡೆಯಿಂದ ಬೇರೆಯವರಿಂದ ಫೋನ್ ಬಂತು. ಸಂತೋಷ್ ಆನಂದರಾಮ್ ಸರ್ ಫೋನ್ ಮಾಡಿ ನನ್ನ ಅಕೌಂಟ್ ನಂಬರ್ ಕೇಳಿದ್ರು. ಈ ವಿಷಯ ಎಲ್ಲ ಇಷ್ಟೊಂದು ಪ್ರಚಾರ ಆದಾಗ ಬೆಂಗಳೂರಿನೊಬ್ಬರು ಅಪ್ಪು ಸರ್ ಅಭಿಮಾನಿ ನನ್ನ ಮನೆಗೆ ಬೇಕಾದ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂದರೆ ಈ ಸ್ವಿಚ್ ಬೋರ್ಡು, ಸ್ವಿಚ್ಚು, ಕೇಬಲು ಇದನ್ನೆಲ್ಲ ಅವರು ನನಗೆ ತಲುಪಿಸಿದ್ರು. ನೀವು ಮನೆ ಕಟ್ಟಲಿಕ್ಕೆ ಒಂದು ಶುರು ಮಾಡ್ತೀರಿ, ಆವಾಗ ನಿಮ್ಮ ಒಂದು ಸಹಾಯಕ್ಕೆ ಕೂಡ ಅಪ್ಪು ಸರ್ ಬರ್ತಾರೆ ಅಂತ ಕೇಳ್ಪಟ್ವಿ. ಆಮೇಲೆ ಒಂದಷ್ಟು ಒಂದು ನ್ಯೂಸ್ಗಳು ಬಂತು ಎಲ್ಲ ಕಡೆಯಿಂದ. ಮಠ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರು ಮನೆ ಕಟ್ಟಿ ಕೊಟ್ಟರಂತೆ, 3 ಕೋಟಿಯ ವೆಚ್ಚದ ಮನೆ, ಭಾಳ ದೊಡ್ಡ ಮನೆ, ಶ್ರೀಮಂತವಾದಂಥ ಮನೆ ಅಂತ. ಅವರು ಸಹಾಯ ಹಸ್ತ ನೀಡಿದ್ದು ನಿಜವಾ? 3 ಕೋಟಿಯ ಮನೆ ಕಟ್ಟಿಸಿಕೊಟ್ಟದ್ದು ನಿಜವಾ? ಏನು ಹೇಳ್ತೀರಿ? ನನ್ನ ಮನೆಯಲ್ಲೇ ಕಾಣ್ತಾ ಇದೆ. ಯುವರತ್ನ ಚಿತ್ರೀಕರಣ ನಡೆಯುವಾಗ ಇವರು ನನ್ನ ಜೊತೆ ಎಷ್ಟೊಂದು ಪ್ರೀತಿಯಿಂದ ಮಾತಾಡಿದಾಗ ನಾನು ಅವ್ರ ಹತ್ರ ಹೋಗಿ ನನ್ನ ಮನೆಯ ಫೋಟೋ ತೋರಿಸಿ, ಆಗ ಇದ್ದಿದ್ದು ಶೀಟ್ ಹಾಕಿರೋ ಮನೆಯಲ್ಲಿ ಬಿಸಿಲುಗಾಲದಲ್ಲಿ ಅಂದರೆ ಸೆಕೆಗಾಲದಲ್ಲಿ ನೆಲಕ್ಕೆ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟು ಬಟ್ಟೆ ಹಾಸ್ಕೊಂಡು ಮಲಗ್ತಿದ್ದೆ ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು. ಒಂದನೇದು ಸೆಕೆ, ಎರಡನೇದು ಶೀಟ್ ಹಾಕಿರೋ ಮನೆ, ಅದರ ಬಿಸಿ ಒಳಗೆ ಬರ್ತಿತ್ತು. ನಾನು ಬೆಡ್ ಅಂತೂ ಯೂಸ್ ಮಾಡೋದಿಲ್ಲ, ನೆಲಕ್ಕೆ ನೀರು ಹಾಕಿ ಅದ್ರ ಮೇಲೆ ಬೆಡ್ಶೀಟ್ ಹಾಕಿ ಮಲಗ್ತಿದ್ವಿ. ಆಗ ಮನೆಯದು ಫೋಟೋ ತೆಗೆದು ಒಂದು ಸಲ ಯುವರತ್ನ ಶೂಟಿಂಗ್ ನಡೆಯುವಾಗ ಅಪ್ಪು ಸರ್ಗೆ ತೋರಿಸಿದ್ದೆ. ಅಪ್ಪು ಸರ್, ನನ್ನ ಮನೆ ಇಲ್ಲ, ಈ ಥರ ಪ್ರಾಬ್ಲಮಲ್ಲಿದ್ದೀನಿ, ಮನೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ನಾನು ಏನು ಮಾಡಲಿ? ಫೋಟೋ ಎಲ್ಲ ನೋಡಿದ್ರು. ಮಾಡಿ ಸರ್, ಯು ಡೋಂಟ್ ವರಿ, ನಾನಿದ್ದೀನಿ, ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಎಲ್ಲನೂ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟರು. ಚಿತ್ರೀಕರಣ ಮುಗೀತಿದ್ದ ಹಾಗೆ ಕೊರೋನಾ ಅಟ್ಯಾಕ್ ಆಯಿತು. ನನಗಲ್ಲ, ಪ್ರಪಂಚಕ್ಕೆ ಕೊರೋನಾ ಬಂತು. ಚಿತ್ರೀಕರಣಗಳಿಗೆಲ್ಲವೂ ಸ್ಟಾಪ್ ಆಯಿತು. ಮತ್ತೆ ಅಪ್ಪು ಸರ್ನ ನೇರವಾಗಿ ಭೇಟಿ ಆಗೋದಕ್ಕೆ ಆಗಲಿಲ್ಲ. ಫೋನ್ ಮಾಡಿ ಮಾತಾಡೋದು ದೊಡ್ಡ ವಿಷಯ ಆಗಿರಲಿಲ್ಲ, ಆದರೆ ಫೋನಲ್ಲಿ ಮಾತಾಡೋದಕ್ಕೂ ನೇರವಾಗಿ ಭೇಟಿ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮತ್ತೆ ಅಪ್ಪು ಸರ್ನ 1.5 ವರ್ಷಗಳ ಕಾಲ ಭೇಟಿ ಆಗೋದಕ್ಕಾಗಲಿಲ್ಲ, ಅವರಿಂದ ಸಹಾಯ ಪಡ್ಕೊಳ್ಳೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಒಂದಿನ ನಮ್ಮ ಹಿರಿಯ ಪತ್ರಕರ್ತರು, ನನ್ನ ಅಣ್ಣನ ಸಮಾನರಾದಂಥ ಗಣೇಶ್ ಕಾಸರಗೋಡ್ರು ಅವರಿಂದ ಫೋನ್ ಬರುತ್ತೆ. ಮಠ, ನಾನು ಕಾಸರಗೋಡಿಗೆ ಹೋಗ್ತಿದ್ದೀನಿ, ನಿಮ್ಮ ಊರ ಹತ್ರ ಇದ್ದೀನಿ, ಮನೆಗೆ ಬರ್ಬೋದಾ ಅಂತ. ಏನನ್ನ ಈಗ ಕೇಳ್ತಿದ್ದೀರಾ? ಈಗ ಮನೆ ಇಲ್ಲ, ಸೂರೆಲ್ಲ ತೆಗೆದಿದ್ದೀನಿ, ಬನ್ನಿ ನೀವು ಮನೆಗೆ ಬನ್ನಿ ಅಂತ ಹೇಳಿದೆ. ನಾನು ನನ್ನ ಮಕ್ಕಳು ರಸ್ತೆ ಬದಿಗೆ ಹೋದ್ವಿ. ಕಾರ್ ಒಳಗೆ ಬರೋದಕ್ಕೆ ಕಷ್ಟ ಇತ್ತು, ಕಾರ್ ಅಲ್ಲೇ ನಿಲ್ಲಿಸ್ಬಿಟ್ಟು ಅವ್ರು ನಡ್ಕೊಂಡು ಮನೆಗೆ ಬಂದರು. ಅಲ್ಲೊಂದು ತಾತ್ಕಾಲಿಕ ಕಟ್ಟಡ ಕಟ್ಕೊಂಡಿದ್ದೆ. ನಾನು ಶೀಟೆಲ್ಲ ತೆಗೆಸಿದ್ದೆ ಮನೆ ಕಟ್ಟಬೇಕು ಅನ್ನೋ ಉದ್ದೇಶದಿಂದ. ತಾತ್ಕಾಲಿಕ ಕಟ್ಟಡದಲ್ಲಿ ಬಂದು ಕೂತರು, ಜ್ಯೂಸ್ ಕುಡಿದ್ರು, ತುಂಬ ಬೇಸರ ಪಟ್ಕೊಂಡ್ರು. ಯಾಕೆ ನೀನು ಇದನ್ನು ಇಂಡಸ್ಟ್ರಿಯಲ್ಲಿ ಯಾರಿಗೂ ಹೇಳಲಿಲ್ವಾ ಅಂತ ಕೇಳಿದ್ರು. ಆಗ ನಾನು ಈ ವಿಷಯ ಹೇಳಿದೆ, ಅಪ್ಪು ಸರ್ ಹತ್ರ ಮಾತಾಡಿರೋ ವಿಷಯ. ಆಮೇಲೆ ಅವ್ರನ್ನ ಭೇಟಿ ಆಗೋಕ್ಕೆ ಸಾಧ್ಯ ಆಗದೇ ಇರೋ ವಿಷಯನ ಹೇಳಿದೆ. ಫೋಟೋ ಎಲ್ಲ ತಗೊಂಡೋದ್ರು. ಒಂದು 2 ದಿನದಲ್ಲಿ ಅವರು ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆಯ ಆರ್ಟಿಕಲ್ ಬರೆದ್ರು, ಅಪ್ಪು ಅವರ ಸಹಾಯದ ನಿರೀಕ್ಷೆಯಲ್ಲಿ MK ಮಠ ಅಂತ. ಆ ವಿಷಯ ಫೇಸ್ಬುಕ್ಕಲ್ಲಿ ಬಂದದ್ದು ನನ್ನನ್ನು ವಿರೋಧಿಸುವ, ಈ ಕ್ಷಣಕ್ಕೂ ನನ್ನನ್ನು ವಿರೋಧಿಸುವ ಕೆಲವು ಅತೃಪ್ತ ಆತ್ಮಗಳಿಗೆ ಭೂರಿ ಭೋಜನ ಸಿಕ್ಕದ ಹಾಗಾಯಿತು. ಗಣೇಶ್ ಕಾಸರಗೋಡು ಅನ್ನ ಏನು ಬರೆದಿದ್ರು ಅದನ್ನು ಸಂಪೂರ್ಣ ಉಲ್ಟ ಮಾಡಿ ಪುನೀತ್ ರಾಜ್ಕುಮಾರ್ ಅವರು ಯುವರತ್ನದಲ್ಲಿ ಬೆಲ್ಲು ಹೊಡೆಯುವ ತಾತನಿಗೆ 3 ಕೋಟಿಯ ಮನೆ ಕಟ್ಟಿಕೊಟ್ರು ಅಂತ ಅಪಪ್ರಚಾರ ಮಾಡಿದ್ರು. ಅವ್ರು ಹಾಗೆ ಅಪಪ್ರಚಾರ ಮಾಡೋದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಯಾವಾಗ ಇವರು ಅಪಪ್ರಚಾರ ಮಾಡಿದ್ರು ಅದು ಅಪ್ಪು ಸರ್ಗೆ ಗೊತ್ತಾಯಿತು. ಅಪ್ಪು ಸರ್ ಕಡೆಯಿಂದ ಬೇರೆಯವರಿಂದ ಫೋನ್ ಬಂತು. ಸಂತೋಷ್ ಆನಂದರಾಮ್ ಸರ್ ಫೋನ್ ಮಾಡಿ ನನ್ನ ಅಕೌಂಟ್ ನಂಬರ್ ಕೇಳಿದ್ರು. ಅವ್ರ ಅಕೌಂಟ್ ನಂಬರ್ ತೊಗೊಂಡು 2 ದಿನದಲ್ಲಿ 1 ಲಕ್ಷ ರೂಪಾಯಿ ನನ್ನ ಖಾತೆಯಲ್ಲಿತ್ತು. ಅಪ್ಪು ಸರ್ ಕಳಿಸಿದ್ದ ಅಂತ ಕೇಳಿದ್ರೆ, ಹೌದು ಅಪ್ಪು ಸರ್ ಕಳಿಸಿದ್ದು ಅಂತ ಹೇಳಿದ್ರು. ಅದಾದಮೇಲೆ ನನಗೆ ಮಾಹಿತಿ ಬಂದದ್ದು, ನವಂಬರ್ನಲ್ಲಿ ಅಪ್ಪು ಸರ್ನ ಭೇಟಿ ಆಗಬೇಕಂತೆ. ನವಂಬರ್ನಲ್ಲಿ ನಾನು ಅಪ್ಪು ಸರ್ನ ಭೇಟಿ ಆಗಬೇಕಿತ್ತು. ನನ್ನ ಮನೇನ ಖಂಡಿತ ಅವರು ಪೂರ್ತಿ ಮಾಡಿಸ್ಕೊಡ್ತಿದ್ರು. ಏನು ಮಾಡೋದು, ನನ್ನ ದುರದೃಷ್ಟ. ನಾವು ಭೇಟಿ ಆಗೋದಕ್ಕೆ 1 ತಿಂಗಳಿದೆ ಅನ್ನೋವಾಗಲೇ ಅಪ್ಪು ಸರ್ ನಮ್ಮನ್ನು ಬಿಟ್ಟು ಅಗಲಿದ್ರು. ನನ್ನ ಮನೆ ಅರ್ಧದಲ್ಲಿ ನಿಲ್ತು. ಈಗ 1 ವಾರದ ಹಿಂದಷ್ಟೇ ಯಾವುದೋ ಒಂದು ವೆಬ್ ಪೋರ್ಟಲಲ್ಲಿ ನೋಡಿದೆ, ಯುವರತ್ನದಲ್ಲಿ ಬೆಲ್ಲು ಹೊಡಿತಿದ್ದ ತಾತನಿಗೆ 3 ಕೋಟಿಯ ಮನೆ ಕಟ್ಟಿಕೊಟ್ಟ ಅಪ್ಪು ಸರ್.
ಸ್ವಾಮಿ ಕೈ ಮುಗಿದು ಕೇಳ್ಕೊತೀನಿ, ಅಪ್ಪು ಸರ್ ಹೆಸರಿಗೆ ಕಳಂಕ ತರಬೇಡಿ. ಆ ಮನುಷ್ಯ ದೇವ್ರ ಹತ್ರ ಇದ್ದಾರೆ, ದೇವರಂಥ ಮನುಷ್ಯ, ದೈವಾಂಶ ಸಂಭೂತ ಅಂತ ಹೇಳ್ತಾರಲ್ಲ, ಅಂಥ ಮನುಷ್ಯ ಅಪ್ಪು ಸರ್. ಅವರು ನಮ್ಮನ್ನು ಬಿಟ್ಟು ಆಗಲಿ ಅಲ್ಲಿದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ದಯವಿಟ್ಟು ಅವರ ಆತ್ಮ ಕದಲು ಹಾಗೆ ಮಾಡಬೇಡಿ. ಅಪ್ಪು ಸಾರಿಂದ ಏನು ಬರಬೇಕು ಅದು ಬಂದಿದೆ. ಅದನ್ನು ಇನ್ನೂ 3 ಕೋಟಿ ಮನೆ ಕಟ್ಕೊಟ್ರು, 3 ಕೋಟಿ ಮನೆ ಕಟ್ಕೊಟ್ರು ಅಂತ ಅವ್ರ ಹೆಸರಿಗೆ ಯಾಕೆ ಚಿಟ್ಟು ತರ್ತೀರ? ಅವ್ರ ಹೆಸರಿಗೆ ಯಾಕೆ ಕಳಂಕ ತರ್ತೀರ? ನಿಮಗೆ ನನ್ನ ಮೇಲೆ ದ್ವೇಷ ಇದೆಯಾ? ನನ್ನ ಮೇಲೆ ಸಿಟ್ಟಿದೆಯಾ? ನನ್ನ ಮೇಲೆ ತೀರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಷ್ಟು ಹಾಗೆತನ ಇದೆಯಾ? ನೇರ ಬನ್ನಿ, ನೇರ ಮಾತಾಡಿ. ಇಂಥ ಅಪಪ್ರಚಾರ ಮಾಡೋದ್ರಿಂದ ನಿಮ್ಮಗಳಿಗೆ ಏನು ಲಾಭ ಇದೆ? ಆ ದೇವರಂಥ ಮನುಷ್ಯನ ಹೆಸರಿಗೆ ಯಾಕೆ ಕಳಂಕ ತರ್ತಾ ಇದ್ದೀರಾ? ನನ್ನ ಮನೆ ಏನು ಅಂತ ನೀವೇ ನೋಡಿದ್ರಲ್ಲ ಸೂರಜ್ ಸರ್. ನನ್ನ ಮನೆಯ ಪ್ರತಿ ಒಂದು ಮೂಲೆಯನ್ನು ನಿಮಗೆ ತೋರಿಸಿದ್ದೀನಿ. ನನ್ನ ಮನೆ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ನನ್ನ ಉಪ್ಪಿನಂಗಡಿಯ ವ್ಯವಸಾಯ ಸಹಕಾರಿ ಸಂಘದ ಬ್ಯಾಂಕ್ ನನಗೆ 2 ಲಕ್ಷ ಸಾಲ ಕೊಡದೇ ಇದ್ದಿದ್ರೆ, ರಕ್ಷಿತ್ ಶೆಟ್ಟಿ ಸರ್ ಸಹಾಯ ಮಾಡದೇ ಇದ್ದಿದ್ರೆ, ಅಮೂಲ್ಯ ಸಹಾಯ ಮಾಡದೇ ಇದ್ದಿದ್ರೆ, ಒಬ್ಬ ಹಾಸ್ಯ ಕಲಾವಿದರಿದ್ದಾರಲ್ಲ ಶಿನು ಮಿತ್ರ ಅಂತ, ಇಲ್ಲೇ ಮಂಗಳೂರಲ್ಲಿ ಓದ್ದವರು, ಕೇರಳದವರು, ಅವರು ನನ್ನ ಕಷ್ಟ ಗೊತ್ತಾಗಿ ಅವ್ರ ಗೆಳೆಯರ ಜೊತೆ ಸೇರಿ ನನಗೆ ಸಹಾಯ ಮಾಡದೇ ಇದ್ದಿದ್ರೆ, ನನ್ನ ಕಷ್ಟ ಗೊತ್ತಾಗಿ ಜಗ್ಗೇಶ್ ಸರ್, ಹಾಸ್ಯ ನಟ, ಕನ್ನಡದ ಖ್ಯಾತ ನಟ ಜಗ್ಗೇಶ್ ಅವರು ನನಗೆ ಸಹಾಯ ಮಾಡದೇ ಇದ್ದಿದ್ರೆ ನನ್ನ ಮನೆ ಈ ಹಂತಕ್ಕೂ ತಲುಪ್ತಿರಲಿಲ್ಲ. ಯಾಕೆಂದರೆ ನಾನೊಬ್ಬ ಬಡ ಕಲಾವಿದ. ಇವತ್ತು ದುಡಿದ್ರೆ ನಾಳೆ ನನ್ನ ಮನೆಯಲ್ಲಿ ಒಲೆ ಉರಿಯುತ್ತೆ. ನಾನು ಮನೆಯ ಒಲೆ ಉರಿಸುವುದಕ್ಕೆ ಸಂಪಾದನೆ ಮಾಡಲ, ಮನೆ ಕಟ್ಟೋದಕ್ಕೆ ಸಂಪಾದನೆ ಮಾಡಲ. ನೀವುಗಳು ಹಾಗೆ ಅಪಪ್ರಚಾರ ಮಾಡಿದ್ರಿಂದ ನನಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ದವರು ಕೂಡ ಸಹಾಯ ಮಾಡಲಿಲ್ಲ. ಅಪ್ಪು ಸರ್ 3 ಕೋಟಿದು ಮನೆ ಕಟ್ಟಿಕೊಟ್ಟಿರುವಾಗ ಮಟನ್ಗೇನು ಕಷ್ಟ ಇರಲ್ಲ, ಯಾಕೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಾಯನೂ ಮಾಡಲಿಲ್ಲ. ತುಂಬ ಜನ ಕೇಳಿದರು, ನೀವು ನಿಮ್ಮ ಮನೆ ಕಟ್ಟುವುದಕ್ಕೆ ಊರವರಿಂದ ಸಹಾಯ ಕೇಳೋದು ತಪ್ಪಲ್ವ ಅಂತ. ತಾಯಾನೆ ಹೇಳ್ತೀನಿ, ನಾನು ಊರವರ ಹತ್ರ ಸಹಾಯ ಕೇಳಿಲ್ಲ. ನಾನು ನಂಬುವ ದೇವರುಗಳ ಮೇಲೆ ಸತ್ಯ ಮಾಡಿ ಹೇಳ್ತಿದ್ದೀನಿ, ನಾನು ಊರವರ ಹತ್ರ ಆಗಲಿ ಬೇರೆಯವರ ಹತ್ರ ಆಗಲಿ ಸಹಾಯ ಕೇಳಲಿಲ್ಲ. ನನಗೆ ಮನೆ ಕಟ್ಕೊಡ್ವಿ ಅಂತ ನಾನು ಕೇಳಲಿಲ್ಲ. ನನಗೆ ನಂಬಿಕೆ ಇರುವಂತಹ ಕೆಲವು ವ್ಯಕ್ತಿಗಳ ಹತ್ರ ಹೇಳಿದ್ದೀನಿ. ಕೆಲವರು ತಮ್ಮಿಂದ ಆದ ಸಹಾಯ ಮಾಡಿದ್ದಾರೆ, ಕೆಲವರು ನೆಗ್ಲೆಕ್ಟ್ ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ ನನ್ನ ಮಾತನ್ನು. ಪರವಾಗಿಲ್ಲ. ನನ್ನ ಅಪ್ಪ ನಾನು ಸೌದಿಗೆ ಹೋಗುವಾಗ ಹೇಳಿದ್ರಲ್ಲ 3 ಮಾತು: ಕದಿಬೇಡ, ಸುಳ್ಳು ಹೇಳಬೇಡ, ಬೇಕಾದನ್ನು ಕೇಳಿ ತಗೋ. ನಾನು ಈ ಕ್ಷಣಕ್ಕೂ ಅದನ್ನೇ ಪಾಲಿಸ್ಕೊಂಡು ಬರೋನು. ಮನೆ ಕಟ್ಟುವ ವಿಷಯದಲ್ಲಿ ನಾನು ಸುಳ್ಳು ಹೇಳಿ ಏನು ಮಾಡಲಿ? ಕೇವಲ ನನ್ನ ಮೇಲಿನ ಗೌರವದಿಂದ ನನ್ನ ಊರಿನ ವ್ಯವಸಾಯ ಸೇವಾ ಸಹಕಾರಿ ಸಂಘದವರು 2 ಲಕ್ಷ ಸಾಲ ಕೊಟ್ಟರಲ್ಲ, ಅಪ್ಪು ಸಾರು ಸ್ವಲ್ಪ ಹಣ ಕಳಿಸಿದ್ರಲ್ಲ, ಶಿನು ಮಿತ್ರ ಅವರು ಮತ್ತು ಅವರ ಗೆಳೆಯರು ಸಹಾಯ ಮಾಡಿದ್ರಲ್ಲ, JK ಅನ್ನೋರು, ಜಗ್ಗೇಶನ್ನ, ರಕ್ಷಿತ್ ಶೆಟ್ಟಿ, ಅಮೂಲ್ಯ ಅವರು ಸಹಾಯ ಮಾಡಿದ್ರಲ್ಲ, ಅದರಿಂದ ನನ್ನ ಮನೆ ಇಷ್ಟಕ್ಕೆ ನಿಂತಿದೆ. ನನಗೆ ಕೆಲಸ ಇದ್ದರೆ ತಾನೇ ನಾನು ಮನೆ ಕೆಲಸ ಪೂರ್ತಿ ಮಾಡೋದು. ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ಕೆಲಸ ಬರ್ತದೆ. ನಾನು ಮನೆ ಕಟ್ಟಿಸೋದಕ್ಕೆ ಹಾಕ್ಲಾ? ನನ್ನನ್ನು ನಂಬಿರೋರ ಹೊಟ್ಟೆ ತುಂಬಿಸ್ಲ? ಇದು ವಾಸ್ತವ. ಅಪ್ಪು ಸರ್ ಭರವಸೆ ಕೊಟ್ಟಿದ್ದು ನಿಜ. ನವಂಬರ್ಲಿ ಭೇಟಿ ಆಗಬೇಕಿತ್ತು. ಖಂಡಿತ ನನ್ನ ಮನೆಯನ್ನು ಅವರು ಪೂರ್ತಿ ಮಾಡಿಕೊಡ್ತಿದ್ರು. ಈ ವಿಷಯ ಎಲ್ಲ ಇಷ್ಟೊಂದು ಪ್ರಚಾರ ಆದಾಗ ಬೆಂಗಳೂರಿನೊಬ್ಬರು ಅಪ್ಪು ಸರ್ ಅಭಿಮಾನಿ ನನ್ನ ಮನೆಗೆ ಬೇಕಾದ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂದರೆ ಈ ಸ್ವಿಚ್ ಬೋರ್ಡು, ಸ್ವಿಚ್ಚು, ಕೇಬಲು ಇದನ್ನೆಲ್ಲ ಅವರು ನನಗೆ ತಲುಪಿಸಿದ್ರು. ಅವ್ರ ಹೆಸರು ಎಲ್ಲಿ ಹೇಳಬಾರ್ದು ಅಂತ ಹೇಳಿದ್ದಾರೆ. ಸಣ್ಣದಾಗಿ ಒಬ್ಬರು ರೆಡ್ಡಿ ಅಂತ ಅವ್ರ ಹೆಸರು, ಪೂರ್ತಿ ಹೆಸರು ಅವ್ರು ಹೇಳಬಾರ್ದು. ಅವರು ಮಾತು ಕೊಟ್ಟಿದ್ದಾರೆ, ಮಾತು ತಗೊಂಡಿದ್ದಾರೆ ನನ್ನ ಹೆಸರು ಎಲ್ಲೋ ಹೇಳಬಾರ್ದು ಅಂತ. ಅದು ಅಪ್ಪು ಸರ್ ಕೊಡಿಸಿದ್ದಲ್ವ ನನಗೆ. ಸ್ವಾಮಿ, ನನ್ನ ಮೇಲೆ ದ್ವೇಷ ಇದ್ದರೆ ನೇರವಾಗಿ ಬನ್ನಿ ಸ್ವಾಮಿ. ಈ ಥರ ಅಪಪ್ರಚಾರ ಮಾಡಿ ನನ್ನನ್ನು ಬದುಕೋದಕ್ಕೆ ಸಾಧ್ಯ ಇಲ್ಲದ ಹಾಗೆ ಮಾಡುವುದು ಯಾವ ಪುರುಷಾರ್ಥ?